ಉಳ್ಳಾಲ ವ್ಯಾಪ್ತಿದ ನರಿಂಗಾಣಡು ನರಿಂಗಾಣ ಕಂಬಳ ಸಮಿತಿದ ಮುತಾಲಿಕೆಡು 2ನೇ ವರ್ಷದ ಲವಕುಶ ಜೋಡು ಕಾರ್ಯ ಕಂಬಳ ಜನವರಿ 13-14 ತಾರೀಕಿಗೆ ನಡಪೆರ ಉಂಡು ಪಡೆದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸುದ್ದಿಗೋಷ್ಠಿ ತಿಳಿಸಿದರು. ನರಿಂಗಾಣ ಕಂಬಳ ಸಮಿತಿ ವತಿರ್ದು 2ನೇ ವರ್ಷದ ಲವಕುಶ ನರಿಂಗಾಣ ಜೋಡು ಕಾರ್ಯ ಕಂಬಳೋತ್ಸವ ಮೋರ್ಲಾ ಬೋಳಾಡು ಜನವರಿ 13-14 ತಾರೀಕಿಗೆ ನಡಪೆರ ಉಂಡು. ಜನವರಿ 13 ತಾರೀಕು ಶನಿವಾರ ಕಾಂಡೆ 10 ಗಂಟೆಗೆ ಸರ್ವಧರ್ಮದ ಮುಖಂಡರನ್ನ ಎದುರು ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು ಕಂಬಳನು ಉದಿಪನ ಮಲ್ಪುವಿರು. ವರ್ಕಾಡಿ ರಾಜೇಶ್ ತಾಳಿತಾಯ ಬೋಳ ಸಂತ ಲಾರೆನ್ಸ್ ದೇವಾಲಯದ ಧರ್ಮಗುರುಕುಲು ವಂದನೀಯ ಫೆಡ್ರಿಕ್ ಕೊರೆಯ ಮಂಜನಾಡಿ ಜುಮ್ಮಾ ಮಸೀದಿದ ಅಧ್ಯಕ್ಷರು ಜನಾಬ್ ಅಬ್ದುಲ್ ಅಜೀಜ್ ಗುಣಕರ್ ಆಳ್ವ ಯಾನೆ ರಾಮರೈ ಬೋಳಿಯಾರ್ ಗೊತ್ತು ಬಡಾಜೆ ರವಿಶಂಕರ್ ಶೆಟ್ಟಿ ಗಣೇಶ್ ಭಟ್ ಪಂಜಾಳ ಸೇರ್ನಂಚ ಬೇತೆ ಬೇತೆ ದೇವಸ್ಥಾನದ ಗಡಿ ಪ್ರಧಾನರು ದೇವಸ್ಥಾನ ಸಮಿತಿದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಕಂಬಳ ಸಮಿತಿದ ಪ್ರಮುಖರು ಈ ಕಾರ್ಯಕ್ರಮದ ಭಾಗವಹಿಸಿದ ಉಳ್ಳೇರು ಪಂಡದು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಸುದ್ದಿಗೋಷ್ಠಿ ತೆರಿಪಾಯಿರು. ಕಂಬಳ ಉತ್ಸವವು ಬಹುಶಃ 13 ಮತ್ತು 14 ತಾರೀಕು ಇವತ್ತು ನಡೀತದೆ. 13 ಬೆಳ್ಳಿಗೆ ಇವತ್ತು ಪ್ರಾರಂಭ ಆಗ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವಿಚಾರ ಎಲ್ಲ ಕೂಡ ಇವತ್ತು ಹೇಳಿದ್ದಾರೆ. ಇದೊಂದು ಕಂಬಳ ಬಹುಶಃ ಇವತ್ತು ಸಾರ್ವಜನಿಕ ಕಂಬಳ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಸಾರ್ವಜನಿಕ ಕಂಬಳೋತ್ಸವ. ಯಾಕಂತ ಹೇಳಿದರೆ ಅದನ್ನ ಗೌರವಾಧ್ಯಕ್ಷರಲ್ಲಿ ಅಧ್ಯಕ್ಷ ಪದ ನಾವು ನಾಮಕವಾಸ್ತೆ ಮಾತ್ರ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ಕಂಪ್ಲೀಟ್ ದುಡಿಯೋ ವರ್ಗ ಮತ್ತು ಸೇರಿಕೊಂಡು ಸಹಕಾರ ಕೊಡಿ ಅಂತ ಹೇಳಿದ್ರೆ ಇಡೀ ಊರಿನ ಸರ್ವ ಜನರು ಕೂಡ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಕೂಡ ಎಲ್ಲ ಧಾರ್ಮಿಕ ಮತ್ತು ಸಂಘ ಸಂಸ್ಥೆಯವರು ಕೂಡ ಸೇರಿಕೊಂಡು ನಡೆಸಲ್ಪಡುವಂಥ ಇದು ಸಾರ್ವಜನಿಕರ ಇವತ್ತು ಕಂಬಳವಾಗಿ ಲವಕುಶ ಕಂಬಳ ಇವತ್ತು ನಿಂತಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಂಬಳದ ಮುಗಿತಲೆಸೆಡು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್, ಗೃಹ ಸಚಿವರು ಡಾಕ್ಟರ್ ಜಿ. ಪರಮೇಶ್ವರ್, ಸಚಿವರು ದಿನೇಶ್ ಗುಂಡೂರಾವ್, ಬಿ. ನಾಗೇಂದ್ರ, ರಹೀಂ ಖಾನ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ, SCDCC ಬ್ಯಾಂಕ್ದ ಅಧ್ಯಕ್ಷರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸೇರ್ನಂಚ ಪ್ರಮುಖರು ಭಾಗವಹಿಸಿದ ಉಳ್ಳೇರು ಪಂಡದುಲ ತೆರಿಪಾಯಿರು. ಕಂಬಳ ಸಮಿತಿದ ಕಾರ್ಯಾಧ್ಯಕ್ಷರು ಪ್ರಶಾಂತ್ ಕಾಜವ ಮಿತ್ತಕ್ಕೋಡಿ ಪಾತೆರೊಂದು ಈ ಸರ್ತಿ ಮಾತಾ ಕಂಬಳದ ಗಿಡದೆರುಳದ ಯಜಮಾನರಿಗೆ ಬೊಳ್ಳಿ ಪದಕ ಕೊರದು ಮಾನದಿಗೆ ಮನ್ಪೆರವುಳ್ಳ ಅತ್ತಂದೆ ಮೂಜಿಬೊಕ್ಕ 4ನೇ ಇನಾಮುನ ಕೊರಿಯರವುಳ್ಳ 4 ಜೋಡಿ ಮಲ್ಲ ಗಿಡದೆರುಳಿಗೆ ಮಾನದಿಗೆ ಮನ್ಪನವು ಈ ಸರ್ತಿದ ವಿಶೇಷ. ಈ ಸರ್ತಿ ಒಟ್ಟು 225 ಹೆಚ್ಚ ಎರಳು ಭಾಗವಹಿಸುವ ನಿರೀಕ್ಷೆ ಉಂಡು ಪಡೆದು ತೆರಿಪಾಯಿರು. ಈ ಭಾಗದ ಎಲ್ಲ ಜನ ಇದರಲ್ಲಿ ರಾಜ್ಯಕ್ಕೆ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಮೊದಲ ಚಿಂತನೆ ಅವರದು. ಒಟ್ಟಿನಲ್ಲಿ ಈ ನರಿಂಗಾನವನ್ನು ಒಂದು ತುಳು ಗ್ರಾಮವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಈ ಭಾಗದಲ್ಲಿ 20 ಎಕರೆ ಜಮೀನು ಈಗಾಗಲೇ ಇದೆ. ಈಗಾಗಲೇ ಕಂಬಳಕ್ಕೆ 5 ಎಕರೆಯನ್ನು ಈಗಾಗಲೇ ತಹಸೀಲ್ದಾರರ ಮುಖಾಂತರ ಈಗ ನಮಗೆ ಮೀಸಲಾತಿಯಾಗಿ ಕೊಟ್ಟಿದ್ದಾರೆ. ಇನ್ನೂ 15 ಎಕರೆ ಜಾಗವನ್ನು ಸನ್ಮಾನ್ಯ ಸಭಾಧ್ಯಕ್ಷರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಳು ಗ್ರಾಮ ಮತ್ತು ಬೇರೆ ಬೇರೆ ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿವಿಧ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಬೇಕಾದ್ರೆ ಇಂಥ ಜಾಗ ಬೇಕಂತೇಳಿ ನಾವು ಇದನ್ನು ಕಾಯ್ದಿರಿಸುವಲ್ಲಿ ಪ್ರಯತ್ನವನ್ನು ಮಾಡಿದಂಥ ಸನ್ಮಾನ್ಯ ಸಭಾಧ್ಯಕ್ಷರು ನಮಗೆ ಈ ಸಲದ ಕಂಬಳದಲ್ಲಿ ನಾವೊಂದು ವಿಶೇಷವಾಗಿ ಸನ್ಮಾನ್ಯ ಶಾಸಕರು ನಮ್ಮ ಸಭಾಧ್ಯಕ್ಷರು ಹೇಳಿದರು. ACP ಧನ್ಯನಾಯಕ್, ತಹಶೀಲ್ದಾರರು ಪುಟ್ಟರಾಜು, ಕಂಬಳ ಸಮಿತಿದ ಪದಾಧಿಕಾರಿಗಳು ನವೀನ್ ಚಂದ್ರ ಆಳ್ವ, ರವೀಂದ್ರನಾಥ್ ಶೆಟ್ಟಿ ದೊಡ್ಡಮನೆ ತಲಪಾಡಿ, ಪಿಯೂಸ್ ರೋಡ್ರಿಗಸ್, ಗಿರೀಶ್ ಆಳ್ವ ಮೋರ್ಲಾ, ಅಬ್ದುಲ್ ಜಲೀಲ್ ಮೋಂಟುಗೋಳಿ, ನವಾಜ್ ನರಿಂಗಾಣ, ಮಮತಾ ಗಟ್ಟಿ, ನಾಸಿರ್ ನಡುಪದವು, ಸತೀಶ್ ಪುಂಡಿಕಾಯಿ ಇಂಚಿತ್ತಿ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಪಡೆದಿದ್ದರು.